ರೌಡಿಗಳ ಮೇಲೆ ಶೂಟೌಟ್ ಮಾಡಲು ಸಚಿವ ಯುಟಿ ಖಾದರ್ ಮಂಗಳೂರು ಪೊಲೀಸ್ ಕಮಿಷನರ್ಗೆ ನೀಡಿದ್ದ ಸೂಚನೆಗೆ ಎಸ್ಡಿಪಿಐ ಆಕ್ರೋಶ ವ್ಯಕ್ತಪಡಿಸಿದೆ. ಈ ಹಿನ್ನೆಲೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಎಸ್ಡಿಪಿಐ ಮಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಅನ್ವರ್ ಸಾದತ್ ಸಚಿವರ ಹೇಳಿಕೆ ಸಂವಿಧಾನ ವಿರೋಧಿ ಹೇಳಿಕೆಯಾಗಿದೆ. ಗುಂಡು ಹಾಕುವಂತೆ ಹೇಳುವುದು ಕಾನೂನು ಬಾಹಿರ. ಪೊಲೀಸರು ತಮ್ಮ ರಕ್ಷಣೆಗಾಗಿ ಬಂದೂಕು ರಿವಾಲ್ವರ್ ಹಿಡಿಯುತ್ತಾರೆ ಹೊರತು ಯಾರ ಮೇಲೂ ಶೂಟ್ ಮಾಡಲು ಹಿಡಿಯೋದಲ್ಲ. ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೊಲೀಸ್ ಅಧಿಕಾರಿಗಳು ದಕ್ಷಕರಾಗಿದ್ದಾರೆ. ಅವರು ಬಂದೂಕಿನಿಂದಲ್ಲ, ಕಾನೂನಿನ ಮೂಲಕ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಪಾಲಿಸ್ತಾ ಇದ್ದಾರೆ. ಜಿಲ್ಲೆಯಲ್ಲಿ ಎಲ್ಲಾ ಕಡೆಯಲ್ಲೂ ಶಾಂತಿ ನೆಲೆಸಿದೆ. ಆದರೆ ಈ ವಾತಾವರಣ ಯುಟಿ ಖಾದರ್ ಮತ್ತು ಅವರ ಚೇಲಾರಿಗೆ ಬೇಕಾಗಿಲ್ಲ. ಜಿಲ್ಲೆಯ ಈ ಇಬ್ಬರು ದಕ್ಷ ಪೊಲೀಸರು ಸಚಿವರ ಚೇಲಾಗಳ ಅಕ್ರಮ ಚಟುವಟಿಕೆಗಳಿಗೆ ಅವಕಾಶ ನೀಡುತ್ತಿಲ್ಲ. ಇದು ಸಚಿವರ ಚೇಲಾರಿಗೆ ಸಮಸ್ಯೆಯಾಗಿದೆ. ಹೇಗಾದರೂ ಮಾಡಿ ಇಬ್ಬರು ಅಧಿಕಾರಿಗಳನ್ನ ಜಿಲ್ಲೆಯಿಂದ ಓಡಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕಾಗಿಯೇ ಸಚಿವರು ಅಧಿಕಾರಿಗಳಿಗೆ ಶೂಟ್ ಮಾಡಿ ಎಂದು ಸೂಚಿಸಿರುವುದು. ಅವರು ಶೂಟ್ ಮಾಡಿದ ಬಳಿಕ ಅಧಿಕಾರಿಗಳನ್ನ ತಪ್ಪಿತಸ್ಥರನ್ನಾಗಿ ಮಾಡಿ ಜಿಲ್ಲೆಯಿಂದ ಕಳುಹಿಸುವ ವ್ಯವಸ್ಥಿತ ಷಡ್ಯಂತರವಿದು ಎಂದು ಆರೋಪಿಸಿದ್ದಾರೆ. ಸಚಿವರನ್ನ ತಕ್ಷಣವೇ ಸಂಪುಟದಿಂದ ಕಿತ್ತು ಹಾಕುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಎಸ್ಡಿಪಿಐ ಮನವಿ ಮಾಡಿದೆ. ಸಚಿವರಾದಂತಹ ಯುಟಿ ಖಾದರ್ ಅವರು ಆ ವೇದಿಕೆಯಲ್ಲಿ ಕೂತ್ಕೊಂಡು ಮಾನ್ಯ ಪೊಲೀಸ್ ಕಮಿಷನರ್ ಆದಂತಹ ಸುಧೀರ್ ಕುಮಾರ್ ರೆಡ್ಡಿ ಅವರ ಹತ್ರ ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ. ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಗರದಲ್ಲಿ ಎಷ್ಟು ಮಂದಿಯನ್ನು ರೌಡಿ ಶೀಟರಿಗೆ ಹಾಕಿದ್ದೀರಿ, ಎಷ್ಟು ಮಂದಿಯನ್ನು ಗಡೀಪಾರು ಮಾಡಿದ್ದೀರಿ, ಎಷ್ಟು ಮಂದಿಯನ್ನು ಬೇರೇನ ಕ್ರಮ ಕೈಗೊಂಡಿದ್ದೀರಿ ಅಂತ ಹೇಳುವಂಥ ವರದಿಯನ್ನು ಕೇಳುವಂಥ ಸಂದರ್ಭದಲ್ಲಿ ಅವರು ಹಿಂದಿನ ಕಮಿಷನರ್ ಸಂದೀಪ್ ಪಾಟೀಲ್ ರವರಿದ್ದಂತಹ ಸಮಯದಲ್ಲಿ ಅವರು ಶೂಟ್ ಮಾಡ್ತಾ ಇದ್ರು ಅಂತ ಹೇಳುವಂಥ ಅರ್ಥದಲ್ಲಿ ಅವರು ಮಾತನಾಡಿದ್ದಾರೆ. ಇಲ್ಲಿ ಒಂದನೇದಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಸಚಿವರನ್ನು ಮಂಗಳೂರಿಗೆ ಕಳಿಸಿದಂಥದ್ದು ಉದ್ದೇಶ ಏನು ಅಂತ ಹೇಳಿದರೆ, ಪ್ರಕೃತಿ ವಿಕೋಪಗಳು ಸಂಭವಿಸುವಾಗ ಅದಕ್ಕೆ ಬೇಕಾದಂಥ ಮುನ್ನೆಚ್ಚರಿಕಾ ಕ್ರಮಕ್ಕೆ ಅಧಿಕಾರಿಗಳ ಸಭೆ ನಡೆಸಿ ಅಂತ ಹೇಳಿ ಆಗಿರುತ್ತೆ ಕಳಿಸಿದಂಥದ್ದು. ಅವರನ್ನು ಕೇವಲ ಮಂಗಳೂರಿಗೆ ಅಲ್ಲ, ಬೇರೆ ಕೆಲವು ಜಿಲ್ಲೆಗಳಿಗೂ ಕೂಡ ಇವರು ಕಳಿಸಿದ್ದಾರೆ ಮುಖ್ಯಮಂತ್ರಿಗಳು. ಆದರೆ ಇಲ್ಲಿ ಬಂದು ಆ ಸಭೆ ನಡೆಸಿದ ನಂತರ ಸ್ವಲ್ಪ ಓವರ್ ಸ್ಮಾರ್ಟ್ ಆಗಲಿಕ್ಕೆ ಬೇಕಾಗಿ, ಇಲ್ಲಿ ಸ್ವಲ್ಪ ಹೀರೋ ತರ ತೋರಿಸಲಿಕ್ಕೆ ಬೇಕಾಗಿ ಇಂಥ ಒಂದು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇಲ್ಲಿ ಒಬ್ಬರು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ವ್ಯಕ್ತಿ, ಒಂದು ಕ್ಯಾಬಿನೆಟ್ ಮಿನಿಸ್ಟರ್ ಅಂತ ಹೇಳಿದರೆ ಇಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿರಬೇಕಾದಂಥ ವ್ಯಕ್ತಿ, ಆ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಆ ಲಾ ಅಂಡ್ ಆರ್ಡರ್ ಅನ್ನು ನಿರ್ವಹಿಸಬೇಕಾದಂತಹ ಆ ನಗರದ ಒಂದು ಕಮಿಷನರ್ ರ್ಯಾಂಕಿನ ಅಧಿಕಾರಿ ಹತ್ರ ಈ ರೀತಿಯಾದಂತಹ ಶೂಟ್ ಮಾಡುವಂತ ರೀತಿಯಲ್ಲಿ ಮಾತನಾಡ್ತಾರೆ ಅಂತ ಹೇಳಿದ್ರೆ ಇವರಿಗೆ ಯಾರದಕ್ಕೆ ಅಧಿಕಾರ ಕೊಟ್ಟಂತದ್ದು? ಒಂದು ಎನ್ಕೌಂಟರ್ ಮಾಡುವಂಥದ್ದು, ಶೂಟ್ ಮಾಡುವಂಥದ್ದು ಸಂವಿಧಾನ ವಿರೋಧಿ ಕೃತ್ಯ. ಸಂವಿಧಾನ ಮತ್ತು ಈ ದೇಶದ ಕಾನೂನಿನ ಪರಿಧಿಗಿಂತ ಹೊರಗಿರುವಂಥದ್ದು. ಎಲ್ಲಿಯೂ ಕೂಡ ಶೂಟ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ಯುಟಿ ಖಾದರ್ ಅವರು ಸ್ವತಃ LLB ಮಾಡಿದಂಥವರು, ಲಾ ಓದಿದಂಥವರು, ಅವರು ವಕೀಲರು. ಅವರಿಗೆ ಕಾನೂನು ಯಾವ ಕಾಲೇಜಿನಲ್ಲಿ ಅವರು ಲಾ ಓದಿದಂಥದ್ದು? ಅವರು ಓದಿದಂತಹ ಲಾ ಎಲ್ಲಿಯಾದರೂ ಹೇಳಿದ ಶೂಟ್ ಮಾಡಬಹುದು ಅಂತ?